ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವೀಣಾ ಆಚಾರ್ ಅವರು ಶಿವಮೊಗ್ಗದ ಡಿಫ್ರೆಂಟ್ ರೆಸಿಪೀಸನ್ನು ನಮಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೂಲತಃ ಶಿವಮೊಗ್ಗದವರು ಅಂತ ಹೇಳಿದರು. ಸೊ ನೋಡಬೇಕು ಅಲ್ಲಿಯ ರೆಸಿಪೀಸಾ ಅಥವಾ ಇಲ್ಲಿಯ ನಮ್ಮ ರೆಸಿಪೀಸನ್ನು ಹೇಳ್ಕೊಡ್ತಾರ ಅಥವಾ ಉತ್ತರ ಭಾರತದ ರೆಸಿಪೀಸನ್ನು ನಮಗೆ ಹೇಳ್ಕೊಡ್ತಾರ ನೋಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ. ಓಕೆ. ಸೊ ನೀವು ಮೂಲತಃ ಶಿವಮೊಗ್ಗದವರು ಅಂತ ಹೇಳಿದ್ರಿ. ಸೊ ಇಲ್ಲಿ ಬಂದು ನೆಲೆಸಿ ಎಷ್ಟು ಟೈಮ್ ಆಯಿತು? ಇಲ್ಲಿ ಬಂದು ಒಂದು 26 ಇಯರ್ಸ್ ಆಯಿತು. ಅಷ್ಟು ವರ್ಷ ಆಯ್ತಾ? ಅಷ್ಟು ವರ್ಷ ಆಗಿ ಈಗ ಫಸ್ಟ್ ಟೈಮ್ ಬರೋದಾ? ಓಕೆ. ಸೊ ಇಲ್ಲಿ ಬಂದು ನೆಲೆಸಿ ಅಂದರೆ ಕಾರ್ಯನಿಮಿತ್ತ ಇಲ್ಲಿ ಬಂದು ನೆಲೆಸಿರುವಂಥದ್ದು. ಹಸ್ಬೆಂಡ್ NMPTL ಜಾಬ್ ಮಾಡ್ತಾರೆ. ಮಕ್ಕಳು ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಈಗ ಇಬ್ರು ಜಾಬ್ ಮಾಡ್ತಿದ್ದಾರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು. ಇದೇ ಲೇಔಟಲ್ಲಿ ಮನೆ ಕಟ್ಟಿ ಇಲ್ಲೇ ಶಿಫ್ಟ್ ಆಗಿದೆ. ಓಕೆ ಓಕೆ. ಸೊ ಇಲ್ಲಿ ಮಂಗಳೂರಲ್ಲಿ ನೆಲೆಸಿದ್ದೀರಿ ಈಗ. ಸೊ ಹಾಗಾದರೆ ನಮಗೀಗ ಮಂಗಳೂರಿನ ರೆಸಿಪೀಸ ಶಿವಮೊಗ್ಗದ್ದು ಎಲ್ಲಿದ್ದು? ಅಂದರೆ ಎರಡು ಮ್ಯಾಮ್, ಎರಡು ಮಂಗಳೂರದನು ಶಿವಮೊಗ್ಗದನು ಮಿಕ್ಸ್ ಆಗಿ ಮಾಡ್ತಾ ಇರೋದು. ಒಂದು ಮಸಾಲ ರೊಟ್ಟಿ ಅಂತ. ಮಸಾಲ ರೊಟ್ಟಿ. ಓಕೆ. ಅಲ್ಲಿದು ಇಲ್ಲಿದು ಎಲ್ಲ ಮಸಾಲೆ ಹಾಕಿ ಒಂದು ರೊಟ್ಟಿ ಮಾಡೋದು. ಇನ್ನೊಂದು ಮೂಲಂಗಿ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಅದೊಂಥರ ಸ್ಪೆಷಲ್ ಸೈಡ್ ಡಿಶ್. ಅಂದ್ರೆ ಸಾಮಾನ್ಯವಾಗಿ ಈಗ ಮೂಲಂಗಿ ಸೌತೆಕಾಯಿ ಕೋಸಂಬರಿ ತಿಂದಿದ್ದೀರಾ, ಕ್ಯಾರೆಟ್ ಕೋಸಂಬರಿ ಇದು ಮೂಲಂಗಿ ಕೋಸಂಬರಿ. ಈಗ ಶುಗರ್ನವ್ರಿಗೆಲ್ಲ ಹೇಳ್ತಾರೆ ಹಸಿ ಮೂಲಂಗಿ ಯೂಸ್ ಮಾಡಿ ಒಳ್ಳೇದು, ಡೈಜೆಷನ್ ಹೆಲ್ತಿಗೆಲ್ಲ ಒಳ್ಳೇದು ಅಂತ. ಯಾರು ಅಷ್ಟು ಇಷ್ಟಪಡಲ್ಲ. ಇದೊಂಥರ ತುರ್ದು ಅದರಲ್ಲಿ ಕೋಸಂಬರಿ ತರ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಓಕೆ ಸರಿ, ನಾವು ನೋಡೋಣ ಯಾವ್ದೆಲ್ಲ ಇಷ್ಟ ಆಗೋದಿಲ್ಲ ಅದನ್ನ ಇಷ್ಟ ಪಡುವ ಹಾಗೆ ಮಾಡುವಂಥ ಒಂದು ಕಾರ್ಯಕ್ರಮವೇ ಈ ನಮ್ಮ ರುಚಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಥ್ಯಾಂಕ್ ಯು. ಎಸ್ ಮೇಡಮ್. ಸೊ ಫಸ್ಟಿಗೆ ನಮಗೀಗ ಯಾವುದು ಕೋಸಂಬರಿಯಾ ಅಥವಾ ರೊಟ್ಟಿ? ಈಗ ನಾನು ಫಸ್ಟು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ಹಾಂ. ಸೊ ಮಂಗಳೂರು ಮತ್ತು ಶಿವಮೊಗ್ಗ ಮಿಕ್ಸ್ ಆಗಿ ಒಂದು ರೊಟ್ಟಿ ಸ್ಟಾರ್ಟ್ ಮಾಡುವ. ಎಸ್. ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ್ ಬೇಕಾ? ಸ್ವಲ್ಪ ಇದಕ್ಕೆ ನಾವು ಈ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು. ಯಾಕೆಂದ್ರೆ ಅದು ಅಂಟ್ಕೊಂಡ್ಬಿಡುತ್ತಲ್ಲ ಇದಕ್ಕೆಲ್ಲ ಸ್ವಲ್ಪ. ಓ ಹಾಗೆ ಹಾಕಿದ್ರೆ ಅದು ಅಂಟ್ಕೊಳ್ಳಲ್ವಾ? ಇಲ್ಲಾಂದ್ರೆ ಫುಲ್ ಪೇಸ್ಟ್ ಥರ ಆಗುತ್ತೆ. ಇದು ಕುಚ್ಚಲಕ್ಕಿ ಅನ್ನ. ಕುಚ್ಚಲಕ್ಕಿ ನಾವು ಯಾವಾಗಲೂ ನಮ್ಮ ಕಡೆ ವೈಟ್ ರೈಸಲ್ಲಿ ಮಾಡ್ತೀವಿ. ಇದು ಇಲ್ಲಿದು ಹಾಗೆ, ಇದು ಮಂಗಳೂರದು. ಮಂಗಳೂರು. ಈಗ ಏನು ಗೊತ್ತಾ, ಅನ್ನ ಉಳ್ದಿರುತ್ತೆ. ಇದು ನಾನು ಬಿಸಿ ಅನ್ನ ಮಾಡಿರೋದು. ಅನ್ನ ಉಳ್ದಿರುತ್ತಲ್ಲ, ಮತ್ತೆ ಅನ್ನ ಯಾರು ತಿನ್ನಕ್ಕೆ ಇಷ್ಟಪಡಲ್ಲ. ಸೊ ಈ ತರ ಚೇಂಜ್ ಮಾಡಿ ಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಲ್ಲ. ಒಂದು ರೊಟ್ಟಿ, ಇದಕ್ಕೊಂದು ಸೈಡ್ ಒಂದು ಚಟ್ನಿ. ಓಕೆ. ಅಂದ್ರೆ ಇದ್ರದ್ದು ಬೇಸ್ ಇರುವಂತದ್ದು ಅನ್ನನೇ? ಅನ್ನನೇ. ಅನ್ನ ಹಾಕ್ದೇನು ಮಾಡ್ಬೋದು, ಆದ್ರೆ ಅನ್ನ ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮತ್ತೆ ಅನ್ನ ಈಗ ಬೆಳಿಗ್ಗೆ ಅನ್ನ ಮಾಡಿರ್ತೀವಿ ನಾವು, ಮತ್ತೆ ನೈಟ್ ಅನ್ನ ತಿನ್ನಕ್ಕೆ ಮಕ್ಕಳು ಇಷ್ಟಪಡಲ್ಲ. ಈ ತರ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಅಲ್ವಾ. ಮೇಲೆ ಸ್ವಲ್ಪ ಹಾಕ್ಬೇಕು. ಅಕ್ಕಿ ಪುಡಿ ಅಲ್ಲ, ನೀರೇನಾದರೂ ಹಾಕ್ಬೇಕಾ? ಇಲ್ಲ ಮ್ಯಾಮ್, ನೀರು ಬೇಡ. ಹಾಗೆ ಫೈನ್ ಪೇಸ್ಟೇ ಅಲ್ವಾ? ಫೈನ್, ಜಸ್ಟ್ ಸ್ವಲ್ಪ ಅಷ್ಟೇ. ಓಹೋ, ಕಲ್ಸ್ಕೊಳ್ಳೋ ಇದು ತಪ್ಪತ್ತೆ, ಇಲ್ಲೇ ಬಂತು ಅಲ್ವಾ? ಕರೆಕ್ಟ್. ಒಳ್ಳೆ ಟ್ರಿಕ್ಸ್ ಮಾತ್ರ ಇದು. ಇದು ಸಾಕಲ್ವಾ? ಸಾಕು. ನೀವು ಹೇಳಿದಾಗೆ ಅದಕ್ಕೂ ಅಂಟ್ಕೊಂಡು ಪೇಸ್ಟ್ ಥರ ಏನೂ ಆಗಲ್ಲ, ಒಳ್ಳೆ ಹಿಟ್ಟು ಥರ ಬರುತ್ತೆ. ಇದಕ್ಕೆ ಎಷ್ಟು ಬೇಕಷ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಬೇಕು. ಅನ್ನ ಮತ್ತೆ ಅಕ್ಕಿ ಹಿಟ್ಟು ಅಷ್ಟೇ, ಉಪ್ಪೇನು ಹಾಕ್ಲಿಲ್ಲ? ಇಲ್ಲ ಇಲ್ಲ, ಅದಕ್ಕೆ ಉಪ್ಪು ಹಾಕೊಂಡು ತಿರುಗಿಸ್ಬೋದಾ? ಮೇಲೆ ಹಾಕ್ಬೋದು, ಬೇಡ. ಅಂದರೆ ಇದೆಲ್ಲ ಹಾಕಿದ್ಮೇಲೆ ಮೇಲೆ ಇಲ್ಲ. ಮತ್ತೆ ಈಗ ನೆಕ್ಸ್ಟ್ ಸ್ವಲ್ಪ ಗೋಧಿ ಹಿಟ್ಟು. 2 ಸ್ಪೂನ್ ಸಾಕು. ಕಟ್ ಮಾಡಿದ್ದು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ನೆಕ್ಸ್ಟ್ ಮೆಂತ್ಯ ಸೊಪ್ಪು. ಓ, ಅದು ಮೆಂತ್ಯ ಸೊಪ್ಪು. ಸ್ವಲ್ಪ ಸೊಪ್ಪು ಎಲ್ಲ ತಿಂದೇ ಇರೋರಿಗೆ ಬೆಸ್ಟ್ ಇದು. ಈ ತರ ರೊಟ್ಟಿಯಲ್ಲಿ ಹಾಕಿಕೊಟ್ರೆ ಏನು ಮಾಡಕ್ಕಾಗಲ್ಲ, ತಿನ್ನಲೇಬೇಕು. ಮಕ್ಕಳು ತಿನ್ನೋದೇ ಇಲ್ಲ, ಸೊಪ್ಪು ಸಾರು ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ.
ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಇದು ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಂಜೆ ಮಕ್ಕಳು ಸ್ಕೂಲಿಂದ ಬರುವಾಗ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫಿನಿಗೂ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಅನ್ನ ಖರ್ಚಾಗುತ್ತೆ, ಉಳಿದಿರುವಂಥ ಅನ್ನವನ್ನು ಖಾಲಿ ಮಾಡ್ಬೋದು. ಮತ್ತು ನೆಕ್ಸ್ಟ್ ಕ್ಯಾರೆಟ್ ತುರಿ ಎಲ್ಲ ಸ್ವಲ್ಪ ಸ್ವಲ್ಪ. ಬಟ್ ಇದು ಕಲಸಿ ನೀವು ನಾದ್ಕೊಂಡು ಇಡ್ಬೋದಾ ಅಥವಾ ತಕ್ಷಣವೇ ಮಾಡಬೇಕಾ? ಇಟ್ಟರೆ ಸ್ವಲ್ಪ ನೀರು ಹೊಡ್ಬಿಡ್ತೇವೆ, ಕೂಡಲೇ ಮಾಡಬೇಕು. ತೆಂಗಿನಕಾಯಿ ತುರಿ ಇದು ಸ್ವಲ್ಪ ಟೇಸ್ಟಿಗೆ ಆಪ್ಷನಲ್ ಮ್ಯಾಮ್, ಬೇಕಿದ್ರೆ ಹಾಕೋಬೋದು. ಇದು ಹುರಿದಿರೋ ಎಳ್ಳು, ಓಕೆ, ಟೇಸ್ಟಿಗೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಮಾತ್ರ ಸ್ವಲ್ಪ ಸಾಕು. ಸ್ವಲ್ಪ ಮೆಣಸಿನ ಗಿಡಿ ಖಾರಕ್ಕೆ, ಹಸಿಮೆಣಸು ಹಾಕಿ ಮತ್ತೆ ಸ್ವಲ್ಪ ಟೇಸ್ಟಿಗೆ. ಇದು ಗರಂ ಮಸಾಲ, ಓಕೆ, ಸ್ವಲ್ಪ ಜೀರಿಗೆ. ಅದನ್ನು ಹುರಿಬೇಕು ಅಂತ ಇಲ್ಲ, ಏನಿಲ್ವಾ? ಡೈರೆಕ್ಟ್ ಹಾಕು. ಒಂದು ಸಣ್ಣ ಇದು ಒಗ್ಗರಣೆಗೆ ಬೇಕಾ? ಒಗ್ಗರಣೆಗೆ ಇಡಬೇಕಲ್ಲ. ಇದು ಒಗ್ಗರಣೆದು ಆಪ್ಷನಲ್ಲ, ಹಾಕ್ಲೇಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ನಾನಂದ್ರೆ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಕಟ್ ಮಾಡಿ ಹಾಕಿ. ಹಾಕ್ಲಾ? ಹಾಕಿ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡೋದು. ಕೈಯಲ್ಲಿ ಕಲಿಸ್ತೇನೆ. ಸ್ವಲ್ಪ ನೀರು ಕೊಡೋಣ. ಅಂದರೆ ಫಸ್ಟ್ ಈ ಸೊಪ್ಪು ತರಕಾರಿಯಲ್ಲೇ ಇರುವಂಥ ನೀರು ಬಿಟ್ಕೊಳ್ಳುತ್ತೆ. ಬೇಕಿದ್ರೆ ಅದರಲ್ಲೇ ಸರಿ ಆಗುತ್ತೆ, ಬೇಕಿದ್ರೆ ಸ್ವಲ್ಪ ಹಾಕೋ. ಓಕೆ, ಹಾಕಬೇಕಾ? ಬೇಡ, ನಾನು ಹೇಳ್ತೀನಿ. ಸೊ ನೀವು ಇಷ್ಟು ವರ್ಷ ಆಯಿತು ಮಂಗಳೂರಿಗೆ ಬಂದು, ಸೊ ಇಲ್ಲಿ ಏನಾದರೂ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಗೃಹಿಣಿಯ ಏನು? ಇಲ್ಲ ಮ್ಯಾಮ್, ಹೌಸ್ ವೈಫ್, ಮನೇಲಿ ಗೃಹಿಣಿ. ಓಕೆ. ಸೊ ಫಸ್ಟ್ ಅಲ್ಲಿ ಅಂತರ ಚಳಿ ಅಲ್ವಾ ಶಿವಮೊಗ್ಗ ಸೈಡ್? ನಮ್ಮ ಸೈಡ್ ತುಂಬ ಚಳಿ. ಇಲ್ಲಿ ಬರುವಾಗ ಶೆಕೆ ಹೇಗೆ ಸೆಟ್ ಆಗುವಾಗ ಸ್ವಲ್ಪ ಕಷ್ಟ ಆಯ್ತು. ಮದುವೆ ಆದ ನಂತರವೇ ಈ ಕಡೆ ಬಂದಿದ್ದ? ಹೌದೌದು. NMPTಯಲ್ಲಿ ಅವ್ರಿಗೆ ಜಾಬ್ ಆಯಿತು. ಕ್ವಾರ್ಟರ್ಸಲ್ಲಿ ಇದ್ವಿ ಒಂದು 25 ವರ್ಷ. ಮತ್ತು ಇಲ್ಲಿ ಬಂದು 1.5 ವರ್ಷ ಆಯಿತು ಮನೆ ಕಟ್ಟಿ. ಅಂದರೆ ಮಕ್ಕಳು ಊರ ಕಡೆ ಬರೋಕ್ಕೆ ಇಷ್ಟಪಡಲಿಲ್ಲ, ಇಲ್ಲೇ ಮನೆ ಕಟ್ಟಿದ್ವಿ. ಹುಟ್ಟಿ ಬೆಳೆದು ಇಲ್ಲೇ ಹುಟ್ಟಿ ಬೆಳೆದವರು ಅಂದರೆ ಆಮೇಲೆ ಅವ್ರು ಇಲ್ಲಿಯವರೇ ಆಯಿತು, ನೀವು ಮಾತ್ರ ಶಿವಮೊಗ್ಗದವರು. ಹೌದೌದು, ಅವರೆಲ್ಲ ಇಲ್ಲಿಯವರೇ ಅಲ್ವಾ? ಹಾಕ್ಬೇಕಾ? ಚೂರು. ಅಂದರೆ ನಮ್ಮ ಮನೇಲಿ ವೈಟ್ ರೈಸ್ ಮ್ಯಾಮ್ ಯೂಸ್ ಮಾಡೋದು. ಈಗ ಮೊನ್ನೆಯಿಂದ ಇದು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಿ. ಮಗ ತಿನ್ನೋದಿಲ್ಲ ಮ್ಯಾಮ್, ಅವನಿಗೋಸ್ಕರ ನಾನು ಇದು ಪ್ರಿಪೇರ್ ಮಾಡೋದು. ಅಂದರೆ ಇದು ಇಲ್ಲಿನ ವೆದರ್ಗೆ ಒಳ್ಳೇದಲ್ಲ ಮ್ಯಾಮ್, ಬಾಯ್ಲ್ಡ್ ರೈಸ್ ತಿನ್ನೋಲ್ಲ ಮಕ್ಕಳು, ಈ ಥರ ಮಾಡಿಕೊಡೋದು. ಗೊತ್ತೇ ಆಗಲ್ಲ. ಅದರಲ್ಲೂ ಈ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ಇದೆ. ನಿಮಗೆ ವೈಟ್ ರೈಸ್ ತಿಂದಾಗೆ ಅನ್ಸುತ್ತೆ, ಅಂದರೆ ಅದು ಅಷ್ಟು ಕೂಡ ಒಳ್ಳೆ ಪಾಲಿಸ್ಟ್ ಥರನೂ ಬಂದರೂ ಕೂಡ ಉದುರಾಗೂ ಇರುವಂಥದ್ದು ಕುಚ್ಚಲಕ್ಕಿ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಸೊ ಅಂಟಂಟು ಬರುವಂಥದ್ದಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಮಗೆಲ್ಲ ಅಭ್ಯಾಸ ಆಗಿದೆ. ಮನೇಲಿ ಮಗ ಮಾತ್ರ ತಿನ್ನೋದಿಲ್ಲ, ಆಗ ನಾನು ಈ ಥರ ಅದನ್ನು ಮಗನಿಗೆ ಮಾಡಿ ಕೊಡಿ, ಎಷ್ಟು ಖುಷಿಪಟ್ಟು ತಿಂತಾರೆ ನೋಡಿ. ಅಂದರೆ ಅದು ಕೆಲವೊಬ್ಬರಿಗೆ ಇರುತ್ತೆ ಈ ಕುಚ್ಚಲಕ್ಕಿ ಬರೀ ಇದು ನಾನ್ ವೆಜ್ ರೆಸಿಪೀಸ್ಗೆ ಮಾತ್ರ ಸೂಟ್ ಆಗುವಂಥದ್ದು, ಮೀನಿನ ಪದಾರ್ಥಕ್ಕೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ನೀವು ವೆಜ್ಜಲ್ಲಿ ಮಾಡಿ ಯಾವುದಕ್ಕೂ ಕೂಡ ಸರಿಯಾಗಿ, ಅದು ತಿಳಿ ಸಾರು ಕೂಡ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈ ರೀತಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೊಳ್ಬೇಕು. ತವ ಇಡ್ತೀರಾ? ಅದು ಡೈರೆಕ್ಟ್ ತಟ್ಕೊಳ್ಳುವಂಥದ್ದ ಅಥವಾ ಹೀಗೆ ತಟ್ಟಿ ಮತ್ತೆ ಇದ್ರ ಮೇಲೆ ತಟ್ಬಿಟ್ಟು ನಾವು ಹೋಳಿಗೆ ಮಾಡ್ತೀವಲ್ಲ ಆ ರೀತಿಯಾಗಿ.
ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಒಂದು ಬೌಲಲ್ಲಿ ನೀರು ಕೊಡಿ. ಸ್ವಲ್ಪ ಎಣ್ಣೆ ಹಾಕಿ ಸೊ ಸ್ವಲ್ಪ ದಪ್ಪನೇ ಇಟ್ಕೊಳ್ಬೇಕಾ? ಇಲ್ಲ ಮ್ಯಾಮ್, ತೆಳುವಿರ್ಬೇಕು. ತೆಳು ಮಾಡ್ಕೊಳ್ಬೇಕು. ಮುಚ್ಚಳ ಮುಚ್ಚಬೇಕಾ? ಸೊ ನಿಮಗೆಲ್ಲ ಅದನ್ನ ತಟ್ಟಿ 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 ಅಭ್ಯಾಸ ಅಲ್ವಾ? ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಿ. ಹಾಂ ಹಾಂ. ನಮ್ಮ ಕಡೆ ರೊಟ್ಟಿ ಎಲ್ಲ ಜಾಸ್ತಿ ಅಲ್ಲ ಮ್ಯಾಮ್. ರೊಟ್ಟಿ ಮುದ್ದೆ ಎಲ್ಲ ತಿರುಗಿಸ್ಲಾ ಇದು? ತಿರುಗಿಸಿ. ಎಳ್ಳು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಹೇರಳವಾಗಿ ಸೊಪ್ಪು ಕೂಡ ಹಾಕಿದ್ದೀರಿ. ಸೊ ಬರೀ ಆ ಥರನೇ ಅನ್ನ ಮತ್ತು ಇದು ಹಾಕಿದ್ರು ಕೂಡ ಬರೀ ವೈಟ್ ಹಾಗೆ ಕಾಣುತ್ತೆ. ಅಂದರೆ ಬರೀ ಪ್ಲೈನ್ ರೊಟ್ಟಿ ಮಾಡಿದ್ರು ಅದಕ್ಕೆ ಪಲ್ಯ ಮಾಡ್ಕೊಂಡ್ರೆ ಸಾಕು. ಒಂದು ಗ್ರೇವಿ ಥರ ಏನಾದರೂ ಗಸಿ ಥರ ಅದು ಮಾಡಿದ್ರೆ ನಡೆಯೋದು. ಅದು ಪ್ಲೈನ್ ರೊಟ್ಟಿ ಪಲ್ಯ. ಇದು ಮಸಾಲ ರೊಟ್ಟಿ. ಇದೆಲ್ಲ ಹಾಕ್ತೀವಲ್ಲ ಮಕ್ಕಳಿಗೆ. ಅದೇ ಖಾಲಿ ಸಪ್ರೇಟಾಗಿ ಮಾಡಿಕೊಟ್ರೆ ತಿನ್ನಲ್ಲ ಮಕ್ಕಳು. ಪರಿಮಳ ಮಾತ್ರ ಇದು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿದೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ. ಅದು ನೀವು ಒಡೆಗೆ ಹಾಕಿ ಯಾವುದಕ್ಕೂ ಹಾಕಿ ಸಬ್ಸಿಗೆ ಸೊಪ್ಪು ಟೇಸ್ಟೇ ಬೇರೆ. ಗೇಮ್ ಚೇಂಜರ್ ಅದು. ಮತ್ತೆ ಮೇಲಿಂದ ಎಣ್ಣೆ ಹಾಕಬೇಕಾಗತ್ತೆ, ಅಷ್ಟೇ ಸಾಕು. ಒಂದು ಸ್ವಲ್ಪ ಹಾಕಿದ್ರೇ ಟೇಸ್ಟು. ಕೆಲವರು ಆಯಿಲಿ ಕಡಿಮೆ ಬೇಕು ಅನ್ನೋರಿಗೆ ಖಾಲಿ ಬೇಯಿಸಿದ್ರೆ ಒಗ್ಗರಣೆ ಸ್ವಲ್ಪ ಹಾಕಿರ್ತೀವಲ್ಲ ಅಷ್ಟೇ ಸಾಕು. ಮೇಲೆ ಎಣ್ಣೆ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಜಾಸ್ತಿ. ಇದು ಸ್ವಲ್ಪ ಹೊತ್ತಿಟ್ರೆ ಕಡಕ್ ಬರುತ್ತಾ? ಕಡಕ್ ಆಗುತ್ತಾ? ಗಟ್ಟಿ ಆಗುತ್ತೆ. ಹಾಗಿದ್ರೇ ಟೇಸ್ಟ್. ತುಂಬ ಸಾಫ್ಟ್ ಇರಬಾರ್ದು. ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ತಿರುಗಿಸ್ಲಾ? ತೆಗಿರಿ ಸಾಕು. ಸಾಕಾ? ಸಾಕು. ಓಕೆ. ಸ್ವಲ್ಪ ಕಾಯಿಲಿ ಅಂತ ಇನ್ನೊಂದು ಸೈಡ್ ತೆಗಿಲ್ಲ. ಇದು ವೈಟ್ ರೈಸಲ್ಲೂ ಮಾಡ್ತಾರೆ, ಬಾಯ್ಲ್ಡ್ ರೈಸ್. ಇದು ನಾನು ಮೊನ್ನೆ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂತು. ತಿರುಗಿಸೋದಾ? ಹಾಂ. ಒಳ್ಳೆ ಲೈಟ್ ಬ್ರೌನ್ ಬಂದ್ರೆ ಆಯ್ತಲ್ಲ ಇದು. ಸೊ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿ ರೆಡಿ. ಹಾಂ, ನೋಡಿ ಟೇಸ್ಟ್ ಮಾಡಿ ಹೇಳಿ ಮ್ಯಾಮ್ ಹೇಗಿದೆ ಅಂತ. ಸೂಪರ್ ಅರೋಮಾ ಸೂಪರ್ಬಾಗಿ ಬರ್ತಾ ಇದೆ ನಿಜವಾಗ್ಲೂ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಈ ಥರದ್ದೆಲ್ಲ ರೊಟ್ಟಿ ಎಲ್ಲ ಇದ್ದರೆ ಒಂದೆರಡು ತಿಂದರೂ ಕೂಡ ಹೊಟ್ಟೆ ಗಟ್ಟಿಯಾಗಿ ಹೋಗುತ್ತೆ. ಸೊ ಇಡೀ ಮಧ್ಯಾಹ್ನದವರೆಗೂ ಏನೂ ಟೆನ್ಷನ್ ಇರೋದಿಲ್ಲ. ಅರೋಮಾ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಆ ಸೊಪ್ಪು ಹಾಕಿರೋದ್ರಿಂದ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆದಂಥ ಅಕ್ಕಿ ಮಸಾಲ ರೊಟ್ಟಿ, ಒಳ್ಳೆ ಘಮ. ಬರೀ ರೊಟ್ಟಿಯಲ್ಲಿ ಇಷ್ಟೊಳ್ಳೆ ಘಮ ಬರ್ತಾ ಇದ್ರೆ ಆಹಾ, ಬೆಳಗಿನ ಬ್ರೇಕ್ಫಾಸ್ಟ್ ಸೂಪರ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಸಾಲಾ ರೊಟ್ಟಿ ತಯಾರಿಸುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಕಪ್ ಕುಚ್ಚಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ನಂತರ 2 ರಿಂದ 3 ಚಮಚದಷ್ಟು ಗೋಧಿ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ತೆಂಗಿನ ತುರಿ, ಹುರಿದ ಎಳ್ಳು, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಮಿಶ್ರಣಕ್ಕೆ ಸೇರಿಸಿ ಕಲಸುತ್ತ ನಾದಿಕೊಳ್ಳಿ. ಬೇಕಿದ್ದಲ್ಲಿ ನೀರು ಸೇರಿಸಿ ನಾದಿಕೊಳ್ಳಿ. ಬಳಿಕ ತೆಳುವಾಗಿ ರೊಟ್ಟಿ ತಟ್ಟಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಸಾಲಾ ರೊಟ್ಟಿ ಟೊಮ್ಯಾಟೊ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.